ಏನು ಸುಹಾಸ್ ಶೆಟ್ಟಿ ಅನ್ನುವಂತಹ ಈ ವ್ಯಕ್ತಿ ಬಜ್ಪೆಯಲ್ಲಿ ಇದ್ರು ಮತ್ತೆ ಆತನ ತಾಯಿಯ ಮನೆ ಕಾರಿಂಜಬೈಲು ಆ ಕಾರಣಕ್ಕಾಗಿ ಇವತ್ತು ಅಂತ್ಯಕ್ರಿಯೆ ಕಾರಿಂಜಬೈಲ್ನಲ್ಲಿ ಆಗಿರತಕ್ಕಂತದ್ದು ಸುಹಾಸ್ ಶೆಟ್ಟಿ ಅವರ ತಾಯಿ ಸುಲೋಚನಾ ಶೆಟ್ಟಿ ಅವರು ಏನಿದ್ದಾರೆ ಅವರು ಮೂಲತಃ ಬಂಟ್ವಾಳ ತಾಲೂಕಿನ ಕಾರಿಂಜಬೈಲು ಪುಳಿಮಜಲಿನವರು ತಂದೆ ಮೋಹನ್ ಶೆಟ್ಟಿ ಬಜ್ಪೆ ಅವರು ಈ ಹಿಂದೆ ಮೈಸೂರು ಕೆಆರ್ ನಗರದಲ್ಲಿದ್ದು ಬಳಿಕ ಬಜ್ಪೆಯಲ್ಲಿ ವಾಸವಾಗಿದ್ರು ಸುಹಾಸ್ ಶೆಟ್ಟಿ ಪಿಯುಸಿ ವರೆಗೆ ಕೆಆರ್ ನಗರದಲ್ಲೇ ಶಿಕ್ಷಣವನ್ನು ಕೂಡ ಪಡೆದಿದ್ರು ಪುಳಿಮಜಲುವಿನಲ್ಲಿ ಸುಲೋಚನಾ ಶೆಟ್ಟಿ ಅವರಿಗೆ ತೋಟ ಮತ್ತು ಮನೆ ಇದ್ದು ಪ್ರಸ್ತುತ ಕಿರಿಯ ಪುತ್ರ ಸುಹಾನ್ ಶೆಟ್ಟಿ ಹಾಗೂ ಪತಿ ಜೊತೆ ಅವರು ಈ ಸುಲೋಚನಾ ಶೆಟ್ಟಿ ಅವರು ಅಂದ್ರೆ ಸುಹಾಸ್ ಶೆಟ್ಟಿ ಅವರ ತಾಯಿಯವರಲ್ಲಿ ವಾಸವಾಗಿದ್ದಾರೆ ಸುಹಾಸ್ ಶೆಟ್ಟಿ ಅವರು ಉಡುಪಿಯಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ದು ಬಜರಂಗ ದಳದ ಕಾರ್ಯಕರ್ತರಾಗಿ ಕೂಡ ಗುರುತಿಸಿಕೊಂಡಿದ್ರು ಕಳೆದ ರವಿವಾರ ಮನೆಗೆ ಆಗಮಿಸಿದಂತಹ ಸುಹಾಸ್ ಕಾರಿಂಜ ದೇವಸ್ಥಾನಕ್ಕೆ ಕೂಡ ಹೋಗ್ತಾರೆ ಅಲ್ಲಿ ರಂಗಪೂಜೆಯನ್ನು ಕೂಡ ಸಲ್ಲಿಸಿದ್ರು ಬಳಿಕ ಬೆಳ್ತಂಗಡಿಯಲ್ಲಿ ನಡೆದಂತಹ ತಂದೆಯ ತಮ್ಮನ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರು ಅಂದ್ರೆ ಏಪ್ರಿಲ್ 30ರ ಆ ಸಮಯದಲ್ಲಿ ತಂದೆ ಮತ್ತು ತಾಯಿಯ ಜೊತೆಗೆ ಇದ್ದಂತಹ ಸುಹಾಸ್ ಬಳಿಕ ಮಂಗಳೂರಿಗೆ ತೆರಳುತ್ತಾನೆ ಮೇ 1ರಂದು ವಾಪಸ್ ಕಾರಿಂಜಕ್ಕೆ ಬರುವವರಿದ್ದು ಅಷ್ಟರಲ್ಲೇ ಈ ದುರಂತ ಒಂದು ನಡೆದು ಹೋಗಿದೆ ಇನ್ನು ಸುಹಾಸ್ ಅವರ ತಾಯಿಯ ಸಹೋದರ ಚಂದ್ರಶೇಖರ್ ಶೆಟ್ಟಿ ಪುಳಿಮಜಲು ಅವರು ಕಾರಿಂಜ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವುದರಿಂದ ಈ ಕಾರಿಂಜ ದೇವಸ್ಥಾನದ ಜೊತೆಗೆ ಈ ಸುಹಾಸ್ಗೆ ಒಂದಷ್ಟು ನಂಟಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ ಪ್ರಮುಖವಾಗಿ ಸುಲೋಚನಾ ಶೆಟ್ಟಿ ಅಂದ್ರೆ ಸುಹಾಸ್ ಶೆಟ್ಟಿ ಅವರ ತಾಯಿ ಏನಿದ್ದಾರೆ ಸುಲೋಚನಾ ಶೆಟ್ಟಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದು ಸುಹಾಸ್ ಅವರು ಮನೆಯ ಆಧಾರ ಸ್ತಂಭ ಆಗಿದ್ರು ಮಗನಿಗೆ ಜೀವ ಬೆದರಿಕೆ ಇರುವ ಬಗ್ಗೆ ಹೆತ್ತವರಲ್ಲಿ ಆತಂಕ ಕೂಡ ಆಯಿತು ಯಾಕಂತ ಹೇಳಿದ್ರೆ ಒಂದಷ್ಟು ಕೇಸುಗಳು ಕೂಡ ಇದೆ ರೌಡಿ ಶೀಟರ್ ಅನ್ನುವಂಥ ವಿಚಾರಗಳು ಕೂಡ ಆಗಿರುವಂಥದ್ದು ಹಾಗೂ ಜೀವ ಬೆದರಿಕೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಮಗನಿಗೆ ಜಾಗರೂಕನಾಗಿರುವಂತೆ ಕೂಡ ತಾಯಿ ಹೇಳಿದ್ರು ಅನ್ನುವಂಥ ಮಾತಿದೆ ಮಗನ ಸಾವಿಗೆ ನ್ಯಾಯ ಸಿಗಲಿ ಅಂತ ಅವರೀಗ ಕಣ್ಣೀರಿಟ್ಟಿದ್ದಾರೆ ಪುಳಿಮಜಲುವಿನಲ್ಲಿ ಸುಲೋಚನಾ ಶೆಟ್ಟಿ ಅವರ ತಾಯಿಯ ಕುಟುಂಬದ ಮನೆ ಇದ್ದು ವರ್ಷಕ್ಕೊಂದು ಬಾರಿ ಇಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ದೈವದ ಸೇವೆಯನ್ನು ಕೂಡ ಮಾಡ್ತಾರೆ ಅದೇ ಮನೆಯಲ್ಲಿ ಸುಹಾಸ್ ಶೆಟ್ಟಿ ಅವರ ಅಂತಿಮ ಕಾರ್ಯಗಳು ಕೂಡ ನಡೆದಿದ್ದು ಬಳಿಕ ಸಮೀಪದ ಗದ್ದೆಯಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಸಲಾಗಿದೆ